ತುಳು ರಂಗಭೂಮಿಯಲ್ಲಿ ತನ್ನದೇ ಛಾಪು ಮೂಡಿಸಿರುವ ಸಂಸ್ಥೆ ತುಳುವೆರ ಉಡಲು ಜೋಡುಕಲ್ಲು. ಈ ವರ್ಷದ ನೂತನ ನಾಟಕ ತನಿಯಜ್ಜೆ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದ್ದು, ನಿನ್ನೆ ಪುರಭವನದಲ್ಲಿ ನಾಟಕವು ಪ್ರದರ್ಶನಗೊಂಡಿದ್ದು, ಈ ಸಂದರ್ಭದಲ್ಲಿ ಹಲವರನ್ನು ಸನ್ಮಾನಿಸಲಾಯಿತು. ತುಳು ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವ ನಾಟಕ ಸಂಸ್ಥೆ ತುಳುವೆರೆ ಉಡಲು ಜೋಡುಕಲ್ಲು ಕಲಾವಿದರಿಂದ ಮಂಗಳೂರು ಪುರಭವನದಲ್ಲಿ ಗುರುವಾರ ಗಡಿನಾಡ ಕೇಸರಿ ಸುರೇಶ್ ಶೆಟ್ಟಿ ಜೋಡುಕಲ್ಲು ಸಾರಥ್ಯದಲ್ಲಿ ರಂಗಭಾರ್ಗವ ಜೀವನ್ ಉಳ್ಳಾಲ ಇವರ ನಿರ್ದೇಶನದ ರಂಗವಿಧಾತ ಬಿಎಸ್ ಕರ್ಕೇರ ರಚಿಸಿರುವ ತುಳು ವಿನೂತನ ಶೈಲಿ ನಾಟಕ ತನಿಯಜ್ಜೆ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ನಾಟಕ ಪ್ರದರ್ಶನದ ಮುಂಚಿತವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಖ್ಯಾತ ನಾಟಕ ರಚನೆಕಾರರು ಡಾಕ್ಟರ್ ಸಂಜೀವ ದಂಡಕೇರಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದಟ್ಟು, ರಾಘವೇಂದ್ರ ರಾವ್, ಶರವು ಕ್ಯಾಟರ್ಸ್ ಮಂಗಳೂರು, ಲಕ್ಷ್ಮೀಶ ಕುಂಬಳೆ, ಕೋಸ್ಟಲ್ ಕ್ಯಾಮರಾ ರೆಂಟಲ್ಸ್, ಖ್ಯಾತ ನಾಟಕ ರಚನೆಕಾರರು ಹಾಗೂ ಕಲಾವಿದರು ನವೀನ್ ಸಾಲಿಯನ್ ಪಿತ್ರೋಡಿ, ಲಯನ್ಸ್ ಕ್ಲಬ್ ಅಶೋಕನಗರ ಮಂಗಳೂರು ಇದರ ಅಧ್ಯಕ್ಷರಾದ ಲಯನ್ ಚರಣ್ ಆಳ್ವಾ ಚಿಪ್ಪಾರುಗುತ್ತು, ಜನ್ಮ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಅಧ್ಯಕ್ಷರು ಹರ್ಷಕುಮಾರ್ ರೈ ಮಾಡಾವು, ಸಂಚಾಲಕರು ರಂಗಚಾವಡಿ ಮಂಗಳೂರು, ಪತ್ರಕರ್ತರು ಜಗನ್ನಾಥ್ ಶೆಟ್ಟಿ ಬಾಳ, ಖ್ಯಾತ ಸಿನಿಮಾ ರಂಗ ಕಲಾವಿದೆ ರೂಪಶ್ರೀ ವರ್ಕಾಡಿ ಮೊದಲಾದವರು ಉಪಸ್ಥಿತರಿದ್ದು ನಾಟಕ ಪ್ರದರ್ಶನಕ್ಕೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಉದ್ಯಮಿ, ಸಾಮಾಜಿಕ, ಧಾರ್ಮಿಕ ಕಾರ್ಯಕರ್ತರು, ಕಲಾ ಪೋಷಕರು ಶ್ರೀಧರ್ ಶೆಟ್ಟಿ, ಗುಬ್ಬ್ಯಾ ಮೇಗಿನಗುತ್ತು ಅವರಿಗೆ ರಂಗಬಂಧು ಎಂದು ಬಿರುದು ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಅಂಚನೆ ವೇದಿಕೆ ನನ್ನೂರು ಬಿನ್ನೆ ಶ್ರೀಯುತ ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.